extend a warm welcome to our chairman, Dr. Haji UK Monu sir. Welcome sir. A heartfelt welcome to Mrs. Umayya Banu Arif, Trustee, KANACHURU Islamic Education Trust. Welcome madam. An inclusive welcome to our principal, Professor Iqbal Ahmad Yoti, Mrs. Shahida BM, Principal, KANACHURU College for Women, Mrs. Karen Trasulla D'Souza, Principal, KANACHURU Public School, Mrs. Lynette D'Souza, Headmistress, KANACHURU Primary School. Welcome to you all. Amiable welcome to the heads of the department, teaching and non-teaching faculty members, my dear enthusiastic students of degree and POC, and the media person. Thank you all for being part of this exciting event. And now the moment we have all been waiting for. I request our chairman, Dr. Haji UK Monu, to do the Flag of Tiranga Run 2025. Let it begin. 3, 2, 1, go. ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸುತ್ತೋಲೆಯೂ ಕೂಡ ಹೊರಡಿಸಿದೆ. ಸುತ್ತೋಲೆ ಅಲ್ಲದೇ ಇದ್ದರೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಗಸ್ಟ್ 15ರಂದು ಮಾತ್ರ ಆಚರಿಸುವುದು ಸೂಕ್ತ ಅಲ್ಲ. ಉದಾಹರಣೆಗೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಘೋಷಣೆ ಮಾಡಿದರೂ ಕೂಡ ಅದಕ್ಕಿಂತ ಹಿಂದೆ ಅನೇಕ ನಮ್ಮ ಪೂರ್ವಜರು ಪ್ರಾಣ ತೆತ್ತಿದ್ದಾರೆ. ಅನೇಕರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಮಡಿದಿದ್ದಾರೆ. ಅವ್ರನ್ನೆಲ್ಲರನ್ನೂ ನೆನೆಸುವ ಪ್ರಕ್ರಿಯೆ ಕೂಡ ಆಗಬೇಕು. ಇವತ್ತು ಮುಂಚಿತವಾಗಿ ಕಣಚೂರು ಪಬ್ಲಿಕ್ ಸ್ಕೂಲು ಮತ್ತು PU ಕಾಲೇಜಿನವರು ಈ ಮ್ಯಾರಥಾನ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು ನಮಗೆ ನಮ್ಮ ಸ್ವಾತಂತ್ರ್ಯದ ಒಂದು ಸಂಭ್ರಮಕ್ಕೆ ಒಂದು ಸಾಕ್ಷಿ ಅಂತ ಹೇಳೋಕ್ಕೆ ಬಯಸ್ತೇನೆ. ಎಲ್ಲರೂ ಕೂಡ ಅತ್ಯಂತ ಶಿಸ್ತುಬದ್ಧವಾಗಿ ನಡೆದು ಸಾರ್ವಜನಿಕರಿಗೆ ಅಡಚಣೆಯಾಗದಂತೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸಬೇಕು ಅಂತೇಳಿ ನನ್ನ ಅಭಿಲಾಷೆ. ಇಂಡಿಪೆಂಡೆನ್ಸ್ ಡೇ 2025 ಪರವಾಗಿ ಇದರ ಪ್ರಯುಕ್ತ ಕನಚೂರು ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೈನ್ಸ್ ಮತ್ತು ಕನಚೂರು PU ಕಾಲೇಜ್ ಫಾರ್ ವುಮೆನ್ ಜಂಟಿಯಾಗಿ ತಿರಂಗ ರನ್ ಎಂಬ ಒಂದು ಅಭಿಯಾನವನ್ನು ಸ್ವಾತಂತ್ರ್ಯದ ದಿನಾಚರಣೆಯ ಪರವಾಗಿ ನಾವು ಹಮ್ಮಿಕೊಂಡಿದ್ದೇವೆ. ಆ ಸಲುವಾಗಿ ಸುಮಾರು 160 ವಿದ್ಯಾರ್ಥಿಗಳು ಈ ಈವೆಂಟ್ನಲ್ಲಿ ಭಾಗವಹಿಸಿದ್ದಾರೆ. ಇದನ್ನು ತಿರಂಗ ರನ್ ಅಂತೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ, ಮ್ಯಾಂಗ್ಳೂರು ಯೂನಿವರ್ಸಿಟಿ ಮತ್ತು NSS ಮ್ಯಾಂಗ್ಳೂರು ಯೂನಿವರ್ಸಿಟಿಯ NSS ಎಲ್ಲರೂ ಜಂಟಿಯಾಗಿ ಇದರಲ್ಲಿ ಕೈಜೋಡಿಸಿಕೊಂಡಿದ್ದಾರೆ. ಅವರ ಒಂದು ಆದೇಶದ ಮೇರೆಗೆ ಅವರ ಒಂದು
ಗೈಡ್ಲೈನ್ಸ್ನಲ್ಲಿ ನಾವು ಇದನ್ನು ಮಾಡಲಿಕ್ಕೆ ಎಲ್ಲರೂ ಇದರಲ್ಲಿ ಭಾಗವಹಿಸಿದ್ದಾರೆ. ಇದನ್ನು ಕನಚೂರು ಕಾಲೇಜಿನಿಂದ ಪ್ರಾರಂಭಗೊಂಡು ದೇರ್ಲಕಟ್ಟೆ ನಾಟಕಲ್ಲು ಈ ಮೂಲಕ ಮಕ್ಕಳನ್ನು ನಾವು ಈ ನಮ್ಮ ಮ್ಯಾರಥಾನಲ್ಲಿ ತಿರಂಗ ಮ್ಯಾರಥಾನಲ್ಲಿ ಮಕ್ಕಳು ಭಾಗವಹಿಸುವಾಗ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಭಾಗವಹಿಸಿದ್ದಾರೆ. ಅವರೆಲ್ಲರನ್ನು ನಾವು ಅಭಿನಂದಿಸ್ತೇವೆ.